ಏಯ್ ಇಂದ ಲಚ್ಚು ಇದ ಅವಳು ಕೈ ನೋಡ್ತಾಳೆ ಎಂತ ಉಂಟು. ಓ ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ? ಎಂತ ತಿಂಡಿ? ಬನ್ನಿ ಶಾಲೆಗೆ ಹೋಗುವ. ಬಲ್ಲ ಬಾಯ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನಾವೀಗ ಅಂಗನವಾಡಿಗೆ ಹೋಗ್ತಿದ್ದೇವೆ. ಆ್ಯಕ್ಚುಲಿ ಏನು ಗೊತ್ತಾ, ಮೊನ್ನೆದು ಒಂದಷ್ಟು ವೀಡಿಯೋಸ್ ಇದೆ, ಅದನ್ನು ಫಸ್ಟಿಗೆ ನೋಡ್ಕೊಂಡು ಬನ್ನಿ, ಮತ್ತೆ ಇದನ್ನು ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಬನ್ನಿ ಬ್ಲಾಗ್ ಶುರು ಮಾಡೋಣ. ಹೇಗಾಗಿದೆ ಇದು ಸೌಂಡ್ ಬರ್ಬೇಕು. ನೋಡಿ ಗೈಸ್, ಭೂತ ಪುಲಿ ಮುಂಚಿ ಮತ್ತೆ ಓಟ್ಪಾಲೆ. ನನ್ನ ಮಗಳು ಕಚ್ಚುತ್ತಿದ್ದಾಳೆ ಗೈಸ್, ಕಚ್ಚುತ್ತಿದ್ದಾಳೆ ನೋಡಿ. ಪೋ ದೂರ ಪೋ, ದೂರ ಪೋ. ಅವ ಎಣ್ಣೆ ಎಣ್ಣೆ ಬರು. ಮಾಡಿ ಲಚ್ಚು, ಏ ಲಚ್ಚು, ಲಚ್ಚು. ಅಪ್ಪನ ನಿಕ್ಕ ಪೆಟ್ಟು ಮಾಡು. ಲಚ್ಚೆಂಚ ಲಚ್ಚು ಇರು ಬಲಿಕಿನ್ನಿ ಬಾಬಾ. ಎಕ್ಕ ಗೊತ್ತು ಮಗ ಎನ್ನ ಮಟ್ಟಿದ ಅಡಿ ಬರ್ತೀನಿ ಅಂದ ಮಾಡಿ ಬರ್ತೀನಿ. ಏಯ್ ಇಂದ ಲಚ್ಚು ಇದ. ಅವಳು ಕೈ ನೋಡ್ತಾಳೆ ಎಂತ ಉಂಟು. ಕೂತ್ಕೊಳ್ಳೋಳು ಈಗ ಬಟ್ಟಲಲ್ಲಿ. ಓ ಓ ಏಯ್ ತಿರ್ತಿ ಚಪ್ಪಲೆ ಪೋಲೆ. ಹಾಯ್ ಮಾಡು. ಹಾಯ್, ಹೇಗಿದ್ದೀರಿ? ಏಯ್ ಚಿ ಏಯ್ ಏಯ್ ದೂರ. ಅಂಗನವಾಡಿಗೆ ಗಾನು ಹಾಯ್ ಮಾಡು. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ? ಎಂತ ತಿಂಡಿ? ಬನ್ನಿ ಶಾಲೆಗೆ ಹೋಗುವ. ಬನ್ನಿ ಶಾಲೆ ಹೋಗುವ. ಅಜ್ಜಿ ಪುಲಿ ಬರುದು ನೋಡಿ. ಅಂಗನವಾಡಿಗೆ ಹೋಗ್ತಿದ್ದೇವೆ ತೂಕಕ್ಕೆ. ಹಾ 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 ಚಾಲೆ ಚಾಲೆ.
ಬಾ 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 ಬಾ. ಅವಳು ಓಡಿದ್ಲು. ಓ ಓ ಬಾ. ಬಚ್ಚಿತು ಬಚ್ಚಿತು ನಮಗೆ. ಕೊರ್ಲೆ ಪತ್ತಾನೆ. ಗೊಬ್ಬು ಗಲ್ಲ ತೆಗ್ದೆ. ಬಾಯ್. ಬಲ್ಲ ಬಾಯ್. ಈಗ ಮಾಣಿಗೆ ಬಂದ್ವಿ, ಕಾರಲ್ಲಿ ಬಂದ್ವಿ. ಯಾಕಂತ ಹೇಳಿದ್ರೆ ಹುಲ್ಲು ತಕೊಂಡೋಗ್ಲಿಕ್ಕೆ. ನಮ್ಮ ಊರಲ್ಲಿ ಹುಲ್ಲು ತುಂಬ ಉಂಟು, ಇಲ್ಲಿ ಎಲ್ಲ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಹುಲ್ಲು ಉಂಟು. ಸೊ ಹಾಗಾಗಿ ತಕೊಂಡೋಗ್ಲಿಕ್ಕೆ ಬಂದ್ವಿ. ನಾನು ಲಚ್ಚು ಮತ್ತೆ ನನ್ನ ಹಸ್ಬೆಂಡ್. ಈಗ ಅಮ್ಮ ಹುಲ್ಲೆಲ್ಲ ಮಾಡಿ ಕೊಡ್ತಾರೆ. ಇನ್ನು 1 ವಾರಕ್ಕೆ ಬೇಕಾದ ಹುಲ್ಲನ್ನು ಇಲ್ಲೇ ಮಾಡಿಕೊಂಡು ಹೋಗೋದು. ನನ್ನ ತಂಗಿ ಇದ್ದಾಳೆ, ನನ್ನ ಸೂಟೆ ಇದ್ದಾಳೆ. ಎಷ್ಟು ಇನ್ನು ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇವತ್ತಿನ ವ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬೈ ಬೈ, ಟೇಕ್ ಕೇರ್. ಇನ್ನು ಇವತ್ತಿನ ವ್ಲಾಗ್ ನಾಳೆ ಕಂಟಿನ್ಯೂ ಆಗುತ್ತೆ ಆಯ್ತಾ. ಬಾಯ್.